ಆ ಏನು ಮಾಡ್ತೇನೆ ಎನ್ನುವುದಾಗಿ ನಿರೀಕ್ಷೆ.
ನಮಸ್ಕಾರ ಸ್ವಾಮಿ. ನಮಸ್ಕಾರ. ಬಿಟ್ಟುಕಲಿ ಬಿಟ್ಟಾಗುಂಟು, ತೆರೆದ ಬಾಯಿ ತೆರೆದಾಗುಂಟು. ನನ್ನ ಪರಿಚಯ ಆಗ್ಲಿಲ್ವಾ? ನಾ ಬರುವ ಪೂರ್ವದಲ್ಲಿ ಯಾರಿದ್ರು? ಅವಳೇ ನಾನು, ನಾನೇ ಅವಳು. ಹೌದೌದು. ಎಂತ ರೂಪ! ಅನುಮಾನ ಉಂಟ ನಿಮಗೆ? ಹೌದೌದು. ಈ ರೂಪ ಚಂದದ ರೂಪ. ಸ್ವಲ್ಪ ಅನುಮಾನ ಉಂಟಲ್ಲ? ಸ್ವರ ತೆಗಿಲ? ಅದಕ್ಕೆ ಇಲ್ಲಡಿ, ಶೂರ್ಪನಖ ಅಂತ ಹೇಳಿದ್ರೆ ಏನು? ಶೂರ್ಪ ಅಂದ್ರೆ ಚೂಪಾದದ್ದು, ನಖ ಅಂತ ಹೇಳಿದ್ರೆ ಉಗುರು, ಚೂಪಾದ ಉಗುರು. ಈಗುಂಟ ನೋಡಿ, ಎಲ್ಲವನ್ನ ಮಟಕುಗೊಳಿಸಿದ್ದೇನೆ, ಸುಂದರ ರೂಪವನ್ನ ತಳೆದಿದ್ದೇನೆ. ಈ ಸುಂದರ ರೂಪ ಯಾಕೆ? ಅಲ್ಲಿ ನೋಡಿ, ಒಬ್ಬ ಆತ ಅತ್ತಿಂದಿತ್ತ ಇತ್ತಿಂದತ್ತ ಸಂಚಾರ ಮಾಡ್ತಾ ಇದ್ದಾನೆ. ಅವನನ್ನ ನನ್ನತ್ತವರ ಮಾಡಿಕೊಳ್ಳಬೇಕು ಎನ್ನುವಂತಹ ಉದ್ದೇಶದಿಂದ ಈ ಚಂದದ ರೂಪ. ಇಷ್ಟೇ ಶೃಂಗಾರ ಸಾಕಾದೀತ? ಇನ್ನೂ ಶೃಂಗಾರ ಭರಿತಳಾಗಬೇಕು. ಆಗಬೇಕು ಅಂತ ಆದ್ರೆ ಮುಡಿಗೆ ನವಿಲು, ರಕ್ಕಸೆ ಹಾಗೆ ನವಿಲುಗಳನ್ನು ಕಟ್ಕೊಂಡು ಬರುವುದು. ಅದಾಗ್ತದ? ನನ್ನ ಕೇಶರಾಶಿಗಳನ್ನೆಲ್ಲ ವಿನ್ಯಾಸ ಹೊಸತು ಮಾಡಿಕೊಳ್ಳುವುದು. ನನ್ನ ಸ್ವರ ಕೋಗಿಲೆ ಸ್ವರದಾಗಿರ್ಬೇಕು ಸ್ವಾಮಿ. ಎಲ್ಲಿಯಾದ್ರೂ ಆ ಸ್ಥಳದಲ್ಲಿ ನಾನು ಹೋಗಿ ಮಾತಾಡಿದ್ದೆ ಅಂತ ಆದ್ರೆ ಆ ಕೋಗಿಲೆ ಸ್ಥಳವನ್ನ ಬಿಡಬೇಕು. ನನ್ನ ನಡಿಗೆ ಹೇಗಿರಬೇಕು? ದೊಡ್ಡ ಹೆಜ್ಜೆ ಏನ್ತಾಯ್ತಾ? ಅದು ಬೇಕಾ? ಇಲ್ಲಡಿ, ನಡಿಗೆ ಹಂಸ. ನನ್ನ ಮಾತು ಹೇಗಿರ್ಬೇಕು? ಗಿಳಿ ಮಾತಾಡ್ದಾಗಿರ್ಬೇಕು ಸ್ವಾಮಿ. ಗೊತ್ತಲ್ವಾ ನಿಮಗೆ? ಅದು ಪಟ 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 ಅಂತ ಮಾತಾಡ್ಬೇಕು. ನೀ ಮಾತಿಗೆ ಆತ ಮರುಳಾಗಿ ಹೋಗಬೇಕು. ಇಷ್ಟೆಲ್ಲ ಶೃಂಗಾರ ಮಾಡಿಕೊಂಡಿದ್ದೇನೆ, ಇನ್ಯಾಕೆ ತಡ? ಆತನ ನಿದ್ರೆ ಆಗ್ತೇನೆ. ಇಲ್ಲಡಿ, ಒಂದು Thank you.
ನೀರ ನಿನ್ನ ಬಳಿಗೆ ಬಂದೆ ಯಾರು ನೀನು ಎತ್ತ